ಪ್ರವಾದಿ ಯಾರು? ನನ್ನ ತಂದೆ ತಾಯಿ, ನಮ್ಮ ಆಸ್ತಿ ಸಂಪತ್ತು, ನಮ್ಮ ಜೀವ ಎಲ್ಲದಕ್ಕಿಂತ ಮಿಗಿಲಾದವರು. ಖಂಡಿತ. ಅದಕ್ಕಿಂತ ದೊಡ್ಡ ವ್ಯಕ್ತಿ ಅದಕ್ಕಿಂತ ದೊಡ್ಡ ಏನಿದೆ ಮಿಗಿಲಾದವರು. ಅದನ್ನು ನಾವು ಹೃದಯದಲ್ಲಿಟ್ಟು ಪ್ರವಾದಿಯವರನ್ನು ಗೌರವಿಸ್ತೇವೆ. ಹಾಗೆ ಗೌರವಿಸುವಂತ ವ್ಯಕ್ತಿಯನ್ನು ಒಬ್ಬ ನಿಂದನೆ ಮಾಡಿದಾಗ ನೋವಾಗುವುದು ಸಹಜ. ಆದರೆ ನೋವಾದಾಗ ಬೇರೆ ಬೇರೆ ರೀತಿಯಲ್ಲಿ ಸ್ಪಂದನೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿ ಇದೆ. ಸೌದಿ ಅರೇಬಿಯಾದಲ್ಲಿ ನಿಂದನೆ ಮಾಡಿದರೆ ಶರಿಯ ಕಾನೂನು ಆಧಾರ ಆಗ್ತದೆ. ಅಲ್ಲಿ ಖಂಡಿತ ಅಲ್ಲಿದೆ, ಅಪ್ಲೈ ಇದೆ, ಅಲ್ಲಿ ಆಗ್ತದೆ, ಗೊತ್ತಾಯ್ತಲ್ಲ. ಅಲ್ಲಿ ತಲೆಗಡಿಯುವಂತದ್ದು ಬಂದಿದ್ರು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗುದು, ಯಾಕಂದ್ರೆ ಸರಿ ಆಧಾರಿತವಾದಂತ ರಾಷ್ಟ್ರ ಅದು. ಬಟ್ ಅಲ್ಲಿ ಕಾನೂನನ್ನು ಇಲ್ಲಿ ಅಲ್ಲಿರ್ತದೆ. ಇದು ಸಂವಿಧಾನಕ್ಕೆ ಒಳಪಟ್ಟಂತ ಕಾನೂನು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಿದ್ದಾರೆ ಅದೇ ಅಂತಿಮ. ಏನು ನಮ್ಮ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಬರೆದಿದ್ದಾರೆ ಅದೇ ಅಂತಿಮ. ಖಂಡಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಿದ್ದಾರೆ ಅದೇ ಅಂತ್ಯ. ಅದು ಶ್ರೀರಾಮಚಂದ್ರರನ್ನು ಅವಹೇಳಿದವನಿಗೂ ಅದೇ ಶಿಕ್ಷೆ, ಪ್ರವಾದಿ ಮೊಹಮ್ಮದರವನಿಗೂ ಅದೇ ಅವಹೇಳಿ ಮಾಡಿದ್ರು ಅದೇ ಶಿಕ್ಷೆ, ಗೊತ್ತಾಯ್ತಲ್ಲ. ಇದು ಆಗಬೇಕು. ಆ ಮೌಲಾನ ಮೊನ್ನೆ ಅಲ್ಲಿ ತಲೆ ಇವರನ್ನು ತಿನ್ನುವ ರೀತಿಯಲ್ಲಿ ಈ ರೀತಿ ಭಾಷಣ ಮಾಡಿದ್ದಾರೆ. ಅದೇ ಅರ್ಧ ಗಂಟೆ ಮೊದಲು ಅಬ್ದುಲ್ ಮಜೀದ್ ಕುಡ್ಲಿಪೇಟೆ ಅವರು ಮಸೀದಿಯೊಳಗೆ ನಿಂತು, ನೋಡಿ ನೀವು ಯಾರು ಹೋಗಿ ಜಗಳ ಮಾಡಬೇಡಿ, ಕೆರಳಬೇಡಿ, ಪ್ರವಾದಿ ನಮ್ಮನ್ನು ಆತ್ಮ, ನಮ್ಮ ಪ್ರೀತಿ ಎಲ್ಲವೂ ಹೌದು, ನೀವೀಗ ಮಾಡಿದರೆ ನಾಳೆ ನಿಮ್ಮ ಮನೆ ಇದಾಗುತ್ತೆ, ಕೆಜೆ ಹಳ್ಳಿ ಡಿಜೆಲ್ಲಿ ಆದಂತ ಘಟನೆ ನೆನಪಿರ್ಲಿ ಅಂತ ಹೇಳುವ ಮೂಲಕ ತುಂಬಾ ಜನರನ್ನು ಅಲ್ಲಿ ಸಮಾಧಾನ ಮಾಡಿದ್ದಾರೆ. ಇದು ಒಳಿತು. ಅದು ಕಾಣುವುದಿಲ್ಲ ನಮಗೆ. ಯಾಕಂತ ಹೇಳಿದ್ರೆ ಅವರು ಭಾಷಣ ಮಾಡಿದ್ದರಿಂದ ಪ್ರಭಾವಿತರಾಗಿ ತುಂಬಾ ಜನ ಆ ಕೃತ್ಯಕ್ಕೆ ಇಳಿಯಲಿಲ್ಲ. ಇಳಿಯದೇ ಇರುವುದರಿಂದ ಏನಾಗಿದೆ, ನಮಗೆ ಅದು ಕಾಣಲಿಲ್ಲ. ಇಲ್ಲಿ ಏನಾಗಿದೆ, ಆ ಮತಿಗೆಟ್ಟ ಮೌಲಾನ ಇದ್ದಾನಲ್ಲ, ಅವನು ಬಾಯಿಗೆ ಬಂದ ಹಾಗೆ ಮಾತಾಡಿ ಇಲ್ಲಿ ಪ್ರಚೋದನೆ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಶಾಂತಿಯನ್ನ ಕದಡುವಂತದ್ದು ಮುಸಲ್ಮಾನರೇ, ಒಪ್ಕೊಳ್ತೀರಾ? ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ. ಹಿಂದೂಗಳ ದೇವರ ಅವಹೇಳನ ಆಯ್ತು, ಮೈಸೂರಿನ ಚಾಮುಂಡೇಶ್ವರಿಯನ್ನ ವೇಷಿಗೆ ಹೋಲಿಸಲಾಯಿತು. ಬಟ್ ಇವತ್ತಿಗೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕಲ್ಲು ತೂರಾಟ ಆಗಿಲ್ಲ. ಬದಲಾಗಿ ನ್ಯಾಯಾಲಯದಲ್ಲಿ ಆ ಒಂದು ಕೇಸ್ ನಡೀತಾ ಇದೆ. ಬಟ್ ಅದೇ ಇಸ್ಲಾಮಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಧರ್ಮ ನಿಂದನೆ ಅಥವಾ ದೇವರ ನಿಂದನೆ ಆದ್ರೆ ಈ ತರ ಕಲ್ಲು ತೂರಾಟ ಆಗುತ್ತೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಇಂಥ ಘಟನೆಗೆ ಕಾರಣ ಪ್ರವಾದಿಯವರನ್ನಾಗಲಿ ಧರ್ಮವನ್ನಾಗಲಿ ನಿಂದನೆ ಮಾಡಿದ್ದಕ್ಕಾಗಿ ಕಲ್ಲು ತೂರಾಟ ಮಾಡೋದು ಬಹಳ ಅಪರಾಧ. ಹೀಗೆ ಮಾಡಿದಂತ ಎಷ್ಟು ವ್ಯಕ್ತಿಗಳಿದ್ದಾರೆ ಅವರೆಲ್ಲರನ್ನು ಸಿಸಿಟಿವಿ ಮುಖಾಂತರ ಬಂಧಿಸಲಾಗಿದೆ. ಅವರಿಗೆ ಸದ್ಯಕ್ಕೆ ಜಾಮೀನು ಸಿಗುವುದಿಲ್ಲ. ನಿಮಗೆ ಗೊತ್ತುಂಟು, ಕರ್ತವ್ಯ ನಿರತ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದರೆ ಅದಕ್ಕೆ ಮುಸಲ್ಮಾನು ಹೇಳಬೇಕಾಗಿಲ್ಲ, ಸರ್ಕಾರ ಬೆಂಬಲ ಕೊಡಬೇಕಾಗಿಲ್ಲ. ಅದಕ್ಕೆ ಅದರದೇ ಕಾನೂನು ಪ್ರಕಾರ ಅವರು ಒಳಗಾಗ್ತಾರೆ. ಬಟ್ ಪದೇ ಪದೇ ಕಲ್ಲು ತೂರಾಟ ಅದೇ ಆಗ್ತಾ ಇದೆ. ಇದು ನಾನು ಹೇಳಿದೆಲ್ಲ, ಪ್ರವಾದಿ ಮೇಲೆ ಈ ಮುಸಲ್ಮಾನರಿಗೆ ಪ್ರೀತಿ ಇರುವುದರಿಂದ ಅವರು ಹಾಗೆ ತಪ್ಪು ಹಾದಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನೂರಾರು ಮುಸಲ್ಮಾನರು ಅವರನ್ನು ಎಚ್ಚರಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಾನು ಹೇಳುದು, ಕಲ್ಲು ತೂರಾಟ ಬೇಡ, ಆದ್ರೆ ಇದೇ ರೀತಿಯ ನೋವು ಉಂಟಲ್ಲ, ಪ್ರಭು ಶ್ರೀರಾಮಚಂದ್ರರನ್ನು ಹೇಳುವಾಗಲೂ ಹಿಂದೂಗಳಿಗೆ ಬರಲೇಬೇಕು. ಓ ಮುಸಲ್ಮಾನಾಗಿ ನನಗೆ ಬಂದಿದೆ, ಅಲ್ಲಿ ತಾಯಿ ಚಾಮುಂಡೇಶ್ವರನ್ನು ಹೇಳುವಾಗಲೂ ಬರಬೇಕು. ಇವತ್ತು ಎಷ್ಟು ಕೆಟ್ಟದಾಗಿ ಅಲ್ಲಿ ಆ ಭಗವಾನ್ ಹೇಳ್ತಾ ಇದ್ದಾರೆ ಶ್ರೀರಾಮರ ಬಗ್ಗೆ, ಪ್ರತಿನಿತ್ಯ ಟಿವಿಯಲ್ಲಿ ಹೇಳ್ತಾ ಇದ್ದಾನೆ. ಎಷ್ಟು ಹಿಂದೂಗಳ ರಕ್ತ ಇಲ್ಲಿ ಹೆಪ್ಪುಗಟ್ಟುತ್ತದೆ. ಆದ್ರೆ ನೀವು ಹೇಳಿದಾಗ ಅವರು ಹಾಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಮಾಡುವುದಿಲ್ಲ, ನಾವು ಬೆಂಕಿ ಹಚ್ಚುವುದಿಲ್ಲ, ನಾವು ರಸ್ತೆಯಲ್ಲಿ ಟೈರ್ ಹೊತ್ತಿಸುವುದಿಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕಾನೂನು ಕೊಡ್ತೇವೆ. ನೀವು ಅದನ್ನೇ ಮಾಡಿ ಅಂತ ನೀವು ಬಯಸುವುದು ತಪ್ಪಲ್ಲ. ಯಾಕಂತ ಹೇಳಿದ್ರೆ ಎಲ್ಲರದು ಕಾನೂನು ಒಂದೇ. ಇಲ್ಲಿ ಈ ರೀತಿ ಆಗಿರುವಂತದ್ದು ಖಂಡನೀಯ. ಅದನ್ನು ಯಾರೂ ಒಪ್ಪುವಂಥದ್ದು, ಒಬ್ಬನೇ ಒಬ್ಬ ಮುಸಲ್ಮಾನ ಇದನ್ನು ಬೆಂಬಲಿಸುವುದಿಲ್ಲ.